5 ವರ್ಷದ ಮಗುವಿಗೆ ಭಿಕ್ಷುಕನೊಬ್ಬ ಲೈಂಗಿಕ ಕಿರುಕುಳ ನೀಡಿರುವ ಘಟನೆ ಉಡುಪಿ ನಗರದಲ್ಲಿ ನಡೆದಿದೆ. ಮಗುವಿನ ಪೋಷಕರ ತರಕಾರಿ ಅಂಗಡಿ ಸಮೀಪವೇ ಕೃತ್ಯ ಎಸಗಲಾಗಿದೆ. ಮತ್ತೋರ್ವ ಬಾಲಕಿ ಜೊತೆ ಓಡಾಡುತ್ತಿದ್ದ ಮಗುವಿಗೆ ಚಾಕ್ಲೇಟ್ ಆಸೆ ತೋರಿಸಿದ ಆರೋಪಿ ಮಗುವನ್ನ ಅಂಗಡಿ ಪಕ್ಕದ ಕಾಲುದಾರಿಯಲ್ಲಿ ಕರೆದುಕೊಂಡು ಹೋಗಿದ್ದಾನೆ. ಕಾಲುದಾರಿಯಲ್ಲಿದ್ದ ಬೇಲಿ ಪಕ್ಕದಲ್ಲೇ ಲೈಂಗಿಕ ಕಿರುಕುಳ ನೀಡಲು ಮುಂದಾಗಿದ್ದಾನೆ ಎನ್ನಲಾಗಿದೆ. ಮಗುವನ್ನ ಹುಡುಕಿಕೊಂಡು ಬಂದ ಬಾಲಕಿಯನ್ನ ಕಂಡು ಆರೋಪಿ ಓಡಿ ಹೋಗಿದ್ದಾನೆ. ಆತ ಲೈಂಗಿಕ ಕಿರುಕುಳ ನೀಡಿದ ಬಗ್ಗೆ ಪೋಷಕರಲ್ಲಿ ಮಗು ಹೇಳಿದ್ದು, ಈ ಬಗ್ಗೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಯ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸದ್ಯ ಆರೋಪಿಯ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಇದೆಲ್ಲ ಮಾಡಿದ್ಯಾರಂತ ನಾನು ನೋಡಲ್ಲ. ವಾಟ್ಸಪ್ ಗ್ರೂಪ್ ಒಂದು ಕಾಣಿಸ್ತಾ ನಂಗೆ ಗಮನದಲ್ಲಿಲ್ಲ. ಈಗ ಫುಲ್ ಬ್ಲ್ಯಾಕ್ ಉಂಟು.